ಮಂಗಳೂರು ವಿವಿಯ ಆಶ್ರಯದಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿಯ ಸಹಭಾಗಿತ್ವದಲ್ಲಿ ಇಲ್ಲಿನ ಸ್ವರಾಜ್ಯ ಮೈದಾನದಲ್ಲಿ 4 ದಿನಗಳ ಕಾಲ ನಡೆದ 81ನೇ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಪುರುಷರ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಸಮಾಪನಗೊಂಡಿದೆ. ಮಂಗಳೂರು ವಿವಿಯು 6 ಚಿನ್ನ, 6 ಬೆಳ್ಳಿ ಹಾಗೂ 4 ಕಂಚಿನ ಪದಕದೊಂದಿಗೆ 105 ಅಂಕಗಳನ್ನು ಪಡೆದು ಸಮಗ್ರ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ. 42 ಅಂಕಗಳನ್ನು ಗಳಿಸಿರುವ ಪಂಜಾಬ್ ಪಾಗ್ವಾರ್ನ ಲವ್ಲಿ ಪ್ರೊಫೆಷನಲ್ ವಿವಿ ರನ್ನರ್ ಅಪ್ ಪ್ರಶಸ್ತಿ ಹಾಗೂ ರೋಹ್ಟಕ್ ಮಹರ್ಷಿ ದಯಾನಂದ ವಿವಿ 37 ಅಂಕಗಳನ್ನು ದಾಖಲಿಸಿ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕೂಟದಲ್ಲಿ ಪಂಜಾಬ್ನ ಪಟಿಯಾಲಾ ವಿವಿಯ ಅಕ್ಷದೀಪ್ ಸಿಂಗ್ ಉತ್ತಮ ಕ್ರೀಡಾಪಟುವಾಗಿ ಮೂಡಿಬಂದಿದ್ದಾರೆ. ಸಮಾರೋಪ ಸಮಾರಂಭದಲ್ಲಿ ಶಾಸಕ ಉಮನಾಥ್ ಕೋಟ್ಯಾನ್ ಮತ್ತು ಅದಾನಿ ಗ್ರೂಪ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಕಿಶೋರ್ ಆಳ್ವಾ ಅವರು ಜಂಟಿಯಾಗಿ ಪ್ರಶಸ್ತಿ ಪ್ರದಾನ ಮಾಡಿದರು. ಮಂಗಳೂರು ವಿವಿಯ ರಿಜಿಸ್ಟರ್ ಕಿಶೋರ್ ಕುಮಾರ್ ಸಿಕೆ, ಪುರಸಭಾಧ್ಯಕ್ಷ ಪ್ರಸಾದ್ ಕುಮಾರ್, ಮಂಗಳೂರು ಎಪಿಎಂಸಿ ಅಧ್ಯಕ್ಷ ಕೃಷ್ಣರಾಜ್ ಹೆಗ್ಡೆ, ದಕ್ಷಿಣ ಕನ್ನಡ ವಾರ್ತಾಧಿಕಾರಿ ರವಿರಾಜ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಜೈನ್ ವಿವಿಯ ದೈಹಿಕ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಯುವಿ ಶಂಕರ್, ಅಮರಾವತಿ ವಿವಿ ನಿರ್ದೇಶಕ ಡಾಕ್ಟರ್ ಅವಿನಾಶ್, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಉಪಸ್ಥಿತರಿದ್ದರು. The award of Best Athlete goes to Akash Deep Singh of Punjabi University, Patiala. For the event, 20 kilometers was with 1077 points. Akash Deep Singh of Punjabi University, Patiala, coach of Akash Deep Singh, receives the Best Athlete prize. Mahatma Gandhi University, Kottayam, receiving the 4th prize with 23 points. ದೇಶದ ಬೇರೆ ಬೇರೆ ಯೂನಿವರ್ಸಿಟಿಗಳಿಂದ 2000ಕ್ಕಿಂತಲೂ ಹೆಚ್ಚು ಕ್ರೀಡಾಪಟುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ 3 ತಾರೀಕಿಗೆ ಬಹಳ ವಿಜೃಂಭಣೆಯಿಂದ ಅದ್ಧೂರಿಯಿಂದ ಇದರ ಪ್ರಾರಂಭೋತ್ಸವ ಇನಾಗ್ರೇಷನ್ ಫಂಕ್ಷನ್ ಬಹಳ ಅದ್ಧೂರಿಯಾಗಿ ನಡೆದಿದೆ. ಕರ್ನಾಟಕದ ಬೇರೆ ಬೇರೆ ಮೂಲೆಗಳಿಂದ ಬಂದಂತಹ ಸಾಂಸ್ಕೃತಿಕ ತಂಡಗಳ ಪ್ರದರ್ಶನ ಮತ್ತು ವೈಭವದ ಮೆರವಣಿಗೆ ಮತ್ತು ಕ್ರೀಡಾಪಟುಗಳ ವಂದನೆಯನ್ನು ಸ್ವೀಕರಿಸುವುದರೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿ ಕಳೆದ 4 ದಿನಗಳಿಂದ ನಿರಂತರ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆಯ ತನಕ ನಡೆದು ಹಲವಾರು ರಾಷ್ಟ್ರೀಯ ದಾಖಲೆಗಳನ್ನು ಮುರಿದು ಹೊಸ ದಾಖಲೆಗಳನ್ನು ಸೃಷ್ಟಿಸಿದಂಥ ಕ್ರೀಡಾಪಟುಗಳು ಇವತ್ತು ಗೆದ್ದವರು ಬಹಳ ಖುಷಿಯಿಂದ, ನಿರೀಕ್ಷೆಗೆ ಮುಟ್ಟಲಿಲ್ಲ ಅಂತ ಕೆಲವರು ನಿರಾಸೆಯಿಂದ ಇರುವಂಥ ಕ್ರೀಡಾಪಟುಗಳು ನಾವಿದ್ದೇವೆ. ಆದರೆ ಕ್ರೀಡೆ ಅಂದರೆ ಅದೊಂದು ನಾವು ಎನಿಸಿದಂತೆ ಆಗೋದಿಲ್ಲ. ಕಡೆ ಗಳಿಗೆಯಲ್ಲಿ ನಾವೇನು ನೆನೆಸಿದ್ದೇವೆ ಅದಕ್ಕಿಂತ ವಿರುದ್ಧವಾಗಿ ಅದರ ಒಂದು ಫಲಿತಾಂಶ ಬರಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಇವತ್ತು ಎಲ್ಲರೂ ಗೆಲ್ಲಬೇಕು ಅಂತ ಬಂದಿದ್ದೀರಿ. ಹಲವು ಜನ ಹಲವು ಕ್ರೀಡೆಗಳಲ್ಲಿ ನಾವು ಗೆದ್ದಿದ್ದೇವೆ, ಕೆಲವು ರೆಕಾರ್ಡುಗಳನ್ನು ಮಾಡಿದ್ದೇವೆ. ಬರುವಂಥ ಒಲಿಂಪಿಕ್ಕಿಗೆ ಹೋಗಲು ಕೆಲವು ಜನ ತಯಾರಾಗಿ ಈ ಕ್ರೀಡೆಯಲ್ಲಿ ಮುಂದೆ ಬಂದಿದ್ದೀರಿ. ಬಹುಶಃ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಇವತ್ತೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದು ಅಂತಾದರೆ ಅದು ಬಹಳ ವ್ಯವಸ್ಥಿತವಾಗಿ ಅದರ ಸ್ಥಾಪಕಾಧ್ಯಕ್ಷರಾದಂಥ ಡಾಕ್ಟರ್ ಮೋಹನ್ ಆಳ್ವರವರು ಸಮಯಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಒಬ್ಬ ವ್ಯಕ್ತಿ. 5 ನಿಮಿಷ ಆಚೆ ಆಗಲಿಕ್ಕೂ ಅವರು ಬಿಡೋದಿಲ್ಲ. ಯಾಕೆಂತೇಳಿದರೆ ಸಮಯ ನಮ್ಮನ್ನು ಕಾಯ್ದಿಲ್ಲ. ಆದ್ದರಿಂದ ಸಮಯವನ್ನು ನಾವು ಸದುಪಯೋಗಪಡಿಸಿಕೊಳ್ಳಬೇಕೆಂಬ ಅವರ ಉದ್ದೇಶ